ಪವಿತ್ರ ರಂಜಾನ್ ತಿಂಗಳ ಹಿನ್ನೆಲೆಯಲ್ಲಿ ಬಿಲ್ಲವಾಸ್ ದುಬೈ ಸಂಘಟನೆ ವತಿಯಿಂದ ದುಬೈ ಲತೀಫ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ದಾನಿಗಳು ಆಗಮಿಸಿದ್ದು ರಕ್ತದಾನದಲ್ಲಿ ಪಾಲ್ಗೊಂಡಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ ಬಂಧು ಮಿತ್ರರು ನಿಗದಿತ ಫಾರಂಗಳನ್ನು ಭರ್ತಿ ಮಾಡಿ ರಕ್ತದ ಪೂರ್ವ ಪರೀಕ್ಷೆಯನ್ನ ಮಾಡಿಕೊಂಡು ರಕ್ತದಾನ ಮಾಡಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದರು. ತಾವು ನೀಡಿರುವ ರಕ್ತ ಮಾನವನ ಜೀವವನ್ನ ಉಳಿಸುವ ತೃಪ್ತಿಯೊಂದಿಗೆ ತಾವು ಕೂಡ ಆರೋಗ್ಯವಂತರಾಗಿ ಇರುವುದಕ್ಕೆ ಸಾಕ್ಷೀಕರಿಸಿದ ಭಾವನೆ ಪ್ರತಿಯೊಬ್ಬರ ಮುಖಗಳಲ್ಲಿ ವ್ಯಕ್ತವಾಗಿತ್ತು. ಈ ಸಂದರ್ಭ ಬಿಲ್ಲವಾಸ್ ದುಬೈ ಪದಾಧಿಕಾರಿಗಳು, ಯುಎಇಯ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು.